ಕುಂದಾಪುರ ದಕ್ಷಿಣ ಕನ್ನಡದ ಹೆಸರಾಂತ ನಟರಾದಂತಹ ರಘು ಪಾಂಡೇಶ್ವರ್ ಅವರು ಇವತ್ತು ನಮ್ಮ ನೇಮದ ಬೂಳ್ಯ ಸಿನಿಮಾವನ್ನು ನೋಡಿಕೊಂಡು ಈಗಷ್ಟೇ ಹೊರಗೆ ಬರ್ತಾ ಇದ್ದಾರೆ. ಸೊ ಅವ್ರ ಹತ್ರ ನಾನು ಆ ಸಿನಿಮಾದ ಬಗ್ಗೆ ಒಂದೆರಡು ಮಾತನ್ನು ಕೇಳೋದಕ್ಕೆ ಇಷ್ಟಪಡ್ತೇನೆ. ರಘು ಪಾಂಡೇಶ್ವರ್, ನಿಮ್ಮ ಮುಂದೆ. ನಮಸ್ಕಾರ. ನೇಮದ ಬೂಳ್ಯ ಆ್ಯಕ್ಚುಲಿ ಸಿನಿಮಾ ನೋಡೋದಕ್ಕೆ ನಾವು ತುಳು ಸಿನಿಮಾ, ನಮ್ಮ ತುಳು ಸಿನಿಮಾ ರಂಗದವರು, ರಂಗಭೂಮಿಯವರು ಮಾಡಿದಾಗ ನಮ್ಮ ಸ್ನೇಹಿತರೆಲ್ಲರೂ ಇರ್ತಾರೆ, ನೋಡ್ಲಿಕ್ಕೆ ಹೋಗ್ತೀವಿ. ಆದರೆ ಉಡುಪಿಯಲ್ಲಿ ಇದು ವಿಶೇಷ. ಯಾಕಂದರೆ ಈ ಸಿನಿಮಾದಲ್ಲಿ ಮಾಡಿರುವ ಅನೇಕ ಕಲಾವಿದರು ನಮ್ಮ ಆತ್ಮೀಯ ಗೆಳೆಯರು, ರಂಗಭೂಮಿಯವರು, ಸಿನಿಮಾದಲ್ಲಿ ಮಾಡಿದವರು, ಸೀರಿಯಲ್ನಲ್ಲಿ ಮಾಡಿದವರು ನಮ್ಮ ಆತ್ಮೀಯರು. ನೇಮದ ಬೂಳ್ಯ ಅಂದಾಗ ನಮಗೆ ನೋಡಬೇಕು, ನಮ್ಮವರಿದ್ದಾರೆ. ಖುಷಿಯಲ್ಲಿ ಇವತ್ತು ಬಂದು ಸಿನಿಮಾ ಬಂದು ಕೂತ್ಕೊಂಡಾಗ ನಿಜವಾಗಿಯೂ ನಾನೊಬ್ಬ ಕಲಾವಿದನಾಗಿ ಮೈ ಮರೆತುಬಿಟ್ಟೆ. ಭಾಳ ಖುಷಿಯಾಯಿತು. ಇದು ಕಾರಣ ಅಂದರೆ ಕಮರ್ಷಿಯಲ್ ಸಿನಿಮಾ ಮಾಡೋದು ದೊಡ್ಡದಲ್ಲ. ಆಗ ಇನ್ನೊಬ್ಬರು ಕೆಲವರು ಹೇಳಿದರು ಕಮರ್ಷಿಯಲ್ ಸಿನಿಮಾ ಎಲ್ಲರೂ ಮಾಡ್ಬೋದು, ಆದರೆ ನಮ್ಮ ಹಿಂದಿನ ಸಂಸ್ಕೃತಿ ಹೇಗಿತ್ತು, ಪದ್ಧತಿ ಹೇಗಿತ್ತು, ರೀತಿ ರಿವಾಜು ಹೇಗಿತ್ತು ಅನ್ನೋದನ್ನು ಒಟ್ಟು ಬುತ್ತಿಯಲ್ಲಿ ಕಟ್ಟಿ ಹಾಕಿ ಮಾಡಿದಂಥ ನೇಮದ ಬೂಳ್ಯ ನಿಜವಾಗಿಯೂ ಮುಂದಿನ ಒಂದು ಪೀಳಿಗೆಗೆ ಕೊಡುವಂಥ ಒಂದು ಕೊಡುಗೆ. ಹಿಂದೆ ಹೇಗಿತ್ತು, ಏನಾಗಿತ್ತು, ನಮ್ಮ ಧಾರ್ಮಿಕತೆ ಹೇಗಿತ್ತು, ಪೂಜೆ ಪುರಸ್ಕಾರಗಳು ಹೇಗಿತ್ತು, ವ್ಯಕ್ತಿ ಬಗ್ಗೆ ಗೌರವ ಹೇಗಿತ್ತು, ಪೂಜ್ಯ ಭಾವನೆ ಹೇಗಿತ್ತು, ದೇವರ ಮೇಲೆ ನಂಬಿಕೆ ಹೇಗಿತ್ತು ಅನ್ನೋದನ್ನು ಇದರಲ್ಲಿ ಭಾಳ ಚೆನ್ನಾಗಿ ತೋರಿಸಿದ್ದಾರೆ. ಜೊತೆಗೆ ಎಲ್ಲ ನಟರು, ಪ್ರದೀಪ್ ಚಂದ್ರ ಕುಪ್ಪಾಡಿಯವರು ವಿಭಿನ್ನವಾಗಿ ನಟಿಸಿದ್ದಾರೆ. ಅವರು ಫ್ಯಾನ್ ಆದೆ, ನಾನು ಮೊದಲೇ ಫ್ಯಾನ್ ಅವರದ್ದು, ಒಳ್ಳೆ ನಟ ಅವರು. ಈ ಸಿನಿಮಾದಲ್ಲಿ ಅದೇನು ಎಲ್ಲ ರಸಗಳು, ನವರಸಗಳು ಒಬ್ಬ ಕಲಾವಿದ ನಿರ್ಬೇಕು ಎಲ್ಲವನ್ನೂ ಹೊರಹಾಕಿದ್ದಾರೆ. ಆಮೇಲೆ ಪ್ರತಿಮಾ ನಾಯಕ್ ಅವರು, ಮಂಡ್ಯ ರಮೇಶ್ ಅವರು, ರಮೇಶ್ ಭಟ್ ಅವರ ಗೆಟಪ್ಪು ವಿಚಿತ್ರವಾಗಿತ್ತು. ಅವ್ರು ನೋಡುವಾಗ ರಮೇಶ್ ಭಟ್ ಅನ್ನೋ ಡೌಟ್ ಬರೋದು, ಅಷ್ಟು ಚೆನ್ನಾಗಿತ್ತು ಗೆಟಪ್ಪು. ಆಮೇಲೆ ವಿ ಮನೋಹರ್ ಸರ್ ಅವರ ಸಂಗೀತ, ಸಾಂಗ್ ಅಂತೂ ಒಂದು ಸಾಂಗಿಂತ ಮತ್ತೊಂದು ಸಾಂಗ್ ಮತ್ತು ತುಂಬ ಇಷ್ಟ ಆಯಿತು. ಟೋಟಲಿ ಸಿನಿಮಾ ನೋಡಿ ಖುಷಿ ಆಯಿತು. ಸಿನಿಮಾ ಎಲ್ಲರೂ ನೋಡಿ. ಇಡೀ ಚಿತ್ರತಂಡಕ್ಕೆ ಮಾಡಿದಂಥ ಎಲ್ಲ ತಂತ್ರಜ್ಞರಿಗೆ, ಆರ್ಟಿಸ್ಟ್ಗಳಿಗೆ ಶುಭ ಹಾರೈಸ್ತೇನೆ. ನಮಸ್ತೆ, ಥ್ಯಾಂಕ್ ಯು. ಧನ್ಯವಾದಗಳು ರಘು ಸರ್.